ಬೆಂಗಳೂರಿನ ಪ್ರತಿಷ್ಠಿತ ಟಿವಿಎಸ್ ಸೇಲ್ಸ್ ಮತ್ತು ಸರ್ವಿಸ್ ಶೋರೂಮ್ ಆಗಿರುವ ಸೋನಾ ಟಿವಿಎಸ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಬೃಹತ್ ಎಕ್ಸ್ಚೇಂಜ್ ಹಾಗೂ ಸಾಲ ಮೇಳ ಆರಂಭಗೊಂಡಿದೆ. ಸೋನಾ ಟಿವಿಎಸ್ ಆರಂಭಗೊಂಡ ಕೆಲವೇ ದಿನಗಳಲ್ಲಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದ್ದು ತನ್ನ ಮಾರಾಟ ಹಾಗೂ ಸೇವಾ ಕಾರ್ಯಗಳಿಂದ ತೊಕ್ಕೊಟ್ಟು ಪರಿಸರದಲ್ಲೇ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಟಿವಿಎಸ್ ಕಂಪನಿಯ ಎಲ್ಲಾ ವಿಧದ ದ್ವಿಚಕ್ರ ವಾಹನಗಳು ಇಲ್ಲಿ ಖರೀದಿಗೆ ಲಭ್ಯವಿದ್ದು ತಕ್ಷಣದಲ್ಲಿ ಸೇವೆ ನೀಡುವ ನುರಿತ ಸಿಬ್ಬಂದಿಗಳನ್ನ ಸಂಸ್ಥೆ ಹೊಂದಿದೆ. ಕಡಿಮೆ ಮುಂಗಡ ಬೆಲೆ ಪಾವತಿಸಿ ದ್ವಿಚಕ್ರ ವಾಹನವನ್ನ ಖರೀದಿಸುವ ಅವಕಾಶವನ್ನ ಸೋನಾ ಟಿವಿಎಸ್ ಕಲ್ಪಿಸಿದ್ದು ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ. ಈ ಸಂದರ್ಭ ಸಂಸ್ಥೆಯ ಮ್ಯಾನೇಜರ್ ರಾಕೇಶ್ ಶೆಟ್ಟಿ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಗಣೇಶ ಹಬ್ಬದ ಪ್ರಯುಕ್ತ ಸೋನಾ ಟಿವಿಎಸ್ನಲ್ಲಿ ಟಿವಿಎಸ್ ವಾಹನಗಳ ವಿನಿಮಯ ಹಾಗೂ ಸಾಲ ಮೇಳವನ್ನ ಹಮ್ಮಿಕೊಂಡಿದ್ದು ಕಡಿಮೆ ಮುಂಗಡ ಪಾವತಿಸಿ ವಾಹನವನ್ನ ಪಡೆದುಕೊಳ್ಳಬಹುದಾಗಿದೆ. ಹಳೆ ವಾಹನಗಳನ್ನು ಹೊಸ ವಾಹನದೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಅವಕಾಶ ಈ ಸಂದರ್ಭದಲ್ಲಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು. ಹೋಟೆಲ್ನ ಮುಂದುಗಡೆ ಇರುವಂತಹ ನಮ್ಮ ಸೋನಾ ಟಿವಿಎಸ್ ಇದರಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಈಗ ಬೃಹತ್ ಎಕ್ಸ್ಚೇಂಜ್ ಮೇಳ ಹಾಗೂ ಸಾಲ ಮೇಳವನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ ನಾವು ಅತಿ ಕಡಿಮೆ ಮುಂಗಡ ಪಾವತಿ ಅಂದರೆ 5,555ಕ್ಕೆ ಜುಪಿಟರ್ ಹಾಗೂ ಇನ್ನಿತರ ವಾಹನಗಳನ್ನು ಗ್ರಾಹಕರಿಗೆ ಅನುಕೂಲವಾಗುವಂತೆ ನೀಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಎಕ್ಸ್ಚೇಂಜ್ ಮೇಳದಲ್ಲಿ ನಮ್ಮ ಯಾವುದೇ ದ್ವಿಚಕ್ರ ವಾಹನವನ್ನು ಟಿವಿಎಸ್ನ ದ್ವಿಚಕ್ರ ವಾಹನಕ್ಕೆ ಬದಲಿಸಿಕೊಳ್ಳಬಹುದು. ಜನರಿಗೆ ಅನುಕೂಲವಾಗುವಂತೆ ನಾವು ಉಳ್ಳಾಲ, ಕೊಲ್ಯ, ಬೇರ್ಲಕಟ್ಟೆ, ಪುತ್ತೂರು ಪರಿಸರದ ಜನರಿಗೆ ಮಂಗಳೂರಿಗೆ ಹೋಗುವ ಬದಲು ಇಲ್ಲಿ ತೊಕ್ಕೊಟ್ಟಿನಲ್ಲಿ ಹತ್ತಿರವಾಗುವಂತೆ ಒಂದು ಶೋರೂಮನ್ನು ತೆರೆದಿದ್ದೇವೆ. ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಳಬೇಕು. ತೊಕ್ಕೊಟ್ಟು ಸುತ್ತಮುತ್ತಲಿನ ಜನತೆ ಟಿವಿಎಸ್ ವಾಹನಗಳ ಖರೀದಿಗೆ ಮಂಗಳೂರಿಗೆ ಹೋಗುವ ಬದಲು ತೊಕ್ಕೊಟ್ಟಿನಲ್ಲಿಯೇ ಖರೀದಿಸುವ ಅವಕಾಶವನ್ನ ಸೋನಾ ಟಿವಿಎಸ್ ಕಲ್ಪಿಸಿದೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ತೊಕ್ಕೊಟ್ಟು.